ಅಬ್ಬಬ್ಬಬ್ಬಬ್ಬ, ಏನ್ ಗುರು ಇದು ಕ್ರೇಸ್! MG ರಸ್ತೆಯಲ್ಲೇ ಕಟ್ಔಟ್ ಹಾಕಿಸಿಯೇ ಬಿಟ್ರಲ್ಲ. ಬರೀ ಕಟ್ಔಟ್ ಮಾತ್ರನಾ ಅಂತ ಕೇಳಿದ್ರೆ, ಕಟ್ಔಟ್ಗೆ ಹೂವಿನ ಹಾರ ಹಾಕಿ ಪಟಾಕಿ ಸಿಡಿಸಿ ಹಾಲಿನ ಅಭಿಷೇಕನೆ ಮಾಡಿಬಿಟ್ರಲ್ಲ. ಹೌದು, ಈ ದೃಶ್ಯ ಕಂಡು ಬಂದಿದ್ದು ರಾಜಧಾನಿಯ MG ರೋಡಿನಲ್ಲಿರುವ ಸ್ವಾಗತ್ ಶಂಕರ್ನಾಗ್ ಚಿತ್ರಮಂದಿರದ ಮುಂದೆ. ಮಾರ್ಚ್ 11ರಂದು ರಾಬರ್ಟ್ ಪ್ರಪಂಚದಾದ್ಯಂತ ಏಕಕಾಲಕ್ಕೆ ತೆರೆ ಕಾಣ್ತಿದ್ದು, ಈ ಚಿತ್ರಮಂದಿರದಲ್ಲೂ ಬಿಡುಗಡೆಯಾಗಲಿದೆ. ಈ ಹಿನ್ನೆಲೆಯಲ್ಲಿ ರಿಲೀಸ್ಗೂ ವಾರಕ್ಕೂ ಮುನ್ನವೇ ಡಿ ಬಾಸ್ನ ಕಟ್ಔಟ್ ನಿಲ್ಲಿಸಿ ಹೂವಿನ ಹಾರ ಹಾಕಿ ಪಟಾಕಿ ಸಿಡಿಸಿ ಹಾಲಿನ ಅಭಿಷೇಕ ಮಾಡಲಾಗಿದೆ. ಇನ್ನು ಬಹು ಮುಖ್ಯವಾಗಿ MG ರಸ್ತೆ ಅಂದರೆ ಇದು ಪಕ್ಕಾ ಇಂಗ್ಲಿಷ್ ಚಿತ್ರಗಳ ಅಡ್ಡ. ಮಲ್ಟಿಪ್ಲೆಕ್ಸ್ ಬರೋ ಮೊದಲು ಇಂಗ್ಲಿಷ್ ಚಿತ್ರ ಪ್ರದರ್ಶನ ಅಂದರೆ ಅದು MG ರಸ್ತೆ ಹಾಗೂ ಅದರ ಅಕ್ಕಪಕ್ಕದಲ್ಲಿರುವ ಚಿತ್ರಮಂದಿರವಾಗಿತ್ತು. ಇದೀಗ ಎಲ್ಲ ಚಿತ್ರಮಂದಿರಗಳು ಕೊನೆಯುಸಿರೆಳೆದು ಶಂಕರ್ನಾಗ್ ಮಾತ್ರ ಉಳ್ಕೊಂಡಿದೆ. ಒಂದು ಕಾಲದಲ್ಲಿ ಆಂಗ್ಲ ಚಿತ್ರಗಳು ತೆರೆ ಕಾಣ್ತಿದ್ದ ಪರದೆಯಲ್ಲಿ ಇದೀಗ ಮಲ್ಟಿ ಲ್ಯಾಂಗ್ವೇಜ್ ಸಿನಿಮಾಗಳು ಪ್ರದರ್ಶನವಾಗ್ತಿದೆ. ಕನ್ನಡ ಸಿನಿಮಾಗಳು ಹಾಗೊಮ್ಮೆ ಹೀಗೊಮ್ಮೆ ಎಂಟ್ರಿ ಕೊಟ್ಟು ಹೋಗುತ್ತೆ. ಆದರೂ ಯಾವೊಂದು ಸಿನಿಮಾದ ಕಟೌಟ್ ಶಂಕರ್ನಾಗ್ ಮುಂದೆ ರಾರಾಜಿಸಿರಲಿಲ್ಲ. ಆದರೆ ಇದೀಗ MG ರಸ್ತೆಯ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಕಟೌಟ್ ನಿಂತಿದ್ದು ಮಾತ್ರವಲ್ಲದೆ ಹಾಲಿನ ಅಭಿಷೇಕವೇ ನಡೆದಿದೆ. ಅದು ರಾಬರ್ಟ್ ರಿಲೀಸ್ಗೂ ಒಂದು ವಾರ ಮೊದಲೇ. ಇದೇ ಕನ್ನಡ ಚಿತ್ರರಂಗದ ತಾಕತ್ತು ಅಂದರೆ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಕೋಸ್ಟಲ್ ಕನ್ನಡ ಪೇಜ್ಗೆ ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ.